ದೃಶ್ಯ ಮಾಧ್ಯಮದವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮೊದಲಾಗಿ ಕೈ ಜೋಡಿಸಿ ವಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಯಾವ ಚಿತ್ರ ಬರಲಿ ಅದನ್ನು ಮೊದಲು ಅದರ ಮಾಹಿತಿ ತಿಳಿಸುವುದು ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೊದಲು ಇದಕ್ಕೆ ಬೇಕು, ಆನಂತರ ಕಲಾಭಿಮಾನಿಗಳ ಆಶೀರ್ವಾದ. ಹಾಗಾಗಿ ಈ ಚಿತ್ರದಲ್ಲಿ ನಾನೊಂದು ನನ್ನ ಪಾತ್ರ ಅಂತ ಹೇಳಿದರೆ ಹೆಡ್ ಕಾನ್ಸ್ಟೇಬಲ್ ಪಾತ್ರ ಹೇಳ್ಬೋದು. ಯಾಕೆಂತ ಹೇಳಿದರೆ ನನ್ನ ಫೋಟೋ ನೋಡುವಾಗಲೇ ಗೊತ್ತಾಗ್ತದೆ ಈ ಮನುಷ್ಯ ಹೆಡ್ ಕಾನ್ಸ್ಟೇಬಲು ಆಗಿಬಿಟ್ನ ಅಂತ. ತುಳು ಚಿತ್ರದಲ್ಲಿ ನನಗೆಲ್ಲ ಪಾತ್ರ ಹುಚ್ಚಂಡೆ ಪಾತ್ರ. ಎಲ್ಲಿ ನೋಡಿದ್ದು ಪೆಟ್ಟು ತಿನ್ನೋದು, ಬೀಳೋದು, ಹೇಳೋದು. ಇದರಲ್ಲಿ ಬೀಳಲಿಕ್ಕೂ ಇಲ್ಲ, ಹೇಳಲಿಕ್ಕೂ ಇಲ್ಲ. ಆಫೀಸರ್ ಮುಂದೆ ತಲೆ ತಗ್ಗಿ ನಿಲ್ಲುವಂಥ ಪಾತ್ರ. ಹಾಗೆ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ಪಾತ್ರ. ಈ ಪಾತ್ರ ಮಾಡಲಿಕ್ಕಾಗುವಾಗ ನನಗೆ ರವಿಕಿರಣ್ ಸರ್ ಫಸ್ಟ್ ನನಗೆ ಡೈರೆಕ್ಷನ್. ಇವಾಗ ತುಳು ಮೂವಿಯಲ್ಲಾದರೆ ಬೇರೆ ಬೇರೆಯವರು ಜೊತೆ ನಾನು ಡೈರೆಕ್ಷನ್ನಲ್ಲಿ ಪಾತ್ರ ಮಾಡಿದ್ದೇನೆ. ರವಿಕಿರಣ್ ಸರ್ ಇದರಲ್ಲಿ ಫಸ್ಟು ನನ್ನ ಮೇಲೆ ತುಂಬವರೆಗೂ ಕೋಪವೂ ಬಂದಿದೆ, ನನಗೂ ಅವರ ಮೇಲೆ ಕೋಪವೂ ಬಂದಿದೆ. ಆದರೂ ಅದನ್ನೆಲ್ಲ ಬಿಟ್ಟು ನಾನು ಪುನಃ ಹೋಗಿ ಆ ಚಿತ್ರದಲ್ಲಿ ಪಾತ್ರ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ನಾವು ಬೆಳ್ಳಿ ಪರದೆಯಲ್ಲಿ ಬರುವಾಗ ನಮ್ಮನ್ನು ಆಡಿಯನ್ಸ್ ನೋಡಬೇಕು ಅಂತಾದರೆ ಡೈರೆಕ್ಟರ್ನವರ ಆ ತಲೆಯಲ್ಲಿರುವಂಥದ್ದು ನಮ್ಮ ದೇಹದಲ್ಲಿ ಮಾತ್ರವಲ್ಲ, ನಮ್ಮ ಅಭಿನಯದಲ್ಲಿ ಕೂಡ ಬರಬೇಕು ಅಂತ ಅವರು ಒತ್ತಿ ಒತ್ತಿ ಹೇಳಿದ್ರಿಂದ ನಾನು ಆ ಪಾತ್ರಕ್ಕೆ ಜೀವ ಕೊಡುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮತ್ತು ಶೂಟಿಂಗ್ ಸೆಟ್ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಯಾಕೆಂತ ಹೇಳಿದರೆ ಶೂಟಿಂಗ್ ಟೀಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವುದೇ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಡೈರೆಕ್ಷನ್ನವರಾಗಲಿ, ಪ್ರತಿಯೊಬ್ಬರು ನಮಗೆ ತುಂಬ ಗೌರವ ಕೊಟ್ಟ ಒಂದು ಟೀಮ್ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಕಲಾವಿದರಿಗೂ ತುಂಬ ಗೌರವ ಕೊಟ್ಟು ಅವರಿಗೆ ಶೂಟಿಂಗ್ ಕರಿಬೇಕಾದರೂ ಒಂದು ರಿಕ್ವೆಸ್ಟ್ ಥರ. ನಿಜವಾಗಲೂ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಡ್ತಾರೆ, ಹಾಗೆ ಧರ್ಮಕ್ಕೆ ಬಂದು ಮಾಡೋರು ಬಹಳ ಕಮ್ಮಿ. ಆದರೂ ಪೇಮೆಂಟ್ ಕೊಡುವಂಥ ಆರ್ಟಿಸ್ಟ್ಗಳನ್ನು ಕರೆಯುವಂಥ ರೀತಿ ನಾನು ಇದರಲ್ಲಿ ತುಂಬ ಇಷ್ಟಪಟ್ಟಿದ್ದೇನೆ. ಮತ್ತು ಈ ಚಿತ್ರದಲ್ಲಿ ನಮ್ಮ ಹಿರಿಯ ಕಲಾವಿದರು ತುಂಬ ಮಾಡಿದ್ದಾರೆ. ಎಮ್.ಎನ್. ಲಕ್ಷ್ಮೀದೇವಿಯವರು ಇದ್ದಾರೆ. ಅವರು ನನ್ನ ಶೂಟಿಂಗ್ ಇದರ ಟೈಮಲ್ಲಿ ಇರಲಿಲ್ಲ. ಮತ್ತು ದಿನೇಶ್ ಮಂಗಳೂರವರು ನಮ್ಮ ಜೊತೆಯಲ್ಲೇ ಪಾತ್ರ ಮಾಡಿದ್ದಾರೆ. ಅವರಿಗೂ ತುಂಬ ಕ್ಲೋಸ್ ಅಲ್ಲ, ಅಟ್ಯಾಕ್ ಆಗ್ತದೆ ಆ ಥರ ಪಾತ್ರ ಎಲ್ಲ. ತುಂಬ ಈ ಮೂವಿ ಒಳ್ಳೆ ರೀತಿಯಲ್ಲಿ ಡೈರೆಕ್ಷನ್ ಮಾಡಿ ಇವಾಗ ರಿಲೀಸಿಗೆ ಇನ್ನು ನಾಳೆ ಒಂದೇ ದಿವಸ ಇರೋದು, 21ಕ್ಕೆ ರಿಲೀಸ್ ಆಗ್ತದೆ. ಈ ಚಿತ್ರ ಬರೋದಕ್ಕಿಂತ ಮೊದಲು ನಮಗೆ ಇವಾಗ ಪ್ರಮೋಷನ್ ಅಂತ ಹೇಳಿದ್ದೇ ದೊಡ್ಡದಾಗಬೇಕು. ಇವಾಗ ಚಿತ್ರಕ್ಕಾದರೂ ಖರ್ಚು ಕಮ್ಮಿ, ಪ್ರಮೋಷನಿಗೆ ಖರ್ಚು ಜಾಸ್ತಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಕನ್ನಡ ಮೂವಿ ಹೇಗೆ ಅಂತ ಕೇಳಿದರೆ, ಒಂದು ಮಾಡಿದರೆ 1 ಕೋಟಿ ಖರ್ಚು ಮಾಡಿದರೆ 1 ಕೋಟಿ ತನಕ ಪ್ರಮೋಷನಿಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಈ ಚಿತ್ರವನ್ನು ಗೆಲ್ಲಿಸಬೇಕಾದ್ದು ನೀವು. ಹಾಗಾಗಿ ಬೇರೇನೂ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ತುಂಬ ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ. ನಮ್ಮ ವೈರಿ ಇದ್ದಾರೆ ಒಬ್ಬರು, ಹಾಗಾಗಿ ಅವರು ತುಂಬ ಮಾತಾಡ್ತಾರೆ. ಹಾಗಾಗಿ ಈ ಚಿತ್ರಕ್ಕೆ ನಿಮ್ದೆಲ್ಲರದ್ದು ಸಪೋರ್ಟ್ ಇರಲಿಂತ ಸರ್ವ ಧರ್ಮದ ಕಲಾಭಿಮಾನಿಗಳು ಈ ಚಿತ್ರ ನೋಡುವಂತಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಧನ್ಯವಾದ ಸರ್. ನಮಸ್ಕಾರ. ಅರವಿಂದನ ಹೇಳಿದ ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿನಿಮಾ ಮುಂದಡಿ ಇಡ್ತಾ ಇದೆ. ನಾಳೆ ಪ್ರೀಮಿಯರ್ ಶೋ, ಮುಂದೆ ಒಂದಷ್ಟು ಪ್ರದರ್ಶನಗಳ ಕಾಣ್ತಾ ಇದೆ. ನಾನು ಒಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವುದರಿಂದಾಗಿ ಇಡೀ ಒಂದು ಚಿತ್ರತಂಡಕ್ಕೂ ಬಹುಶಃ ಆ ಭರವಸೆಯನ್ನು ನಾನು ಕೂಡ ಕೊಡಬಲ್ಲೆ. ಮಾಧ್ಯಮಗಳು ಹಿಂದಿನಿಂದಲೂ ಕೂಡ ನಮ್ಮ ಸ್ಥಳೀಯ ಪ್ರತಿಭೆಗಳು ಮತ್ತು ಸ್ಥಳೀಯ ಜನರು ಮಾಡುವಂಥ ಸಿನಿಮಾಗಳಿಗೆ ಬಹಳಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅದೇ ಬೆಂಬಲ ನಮ್ಮ ತಂಡಕ್ಕೆ ಸಿಗ್ತದೆ ಅನ್ನುವಂಥ ಭರವಸೆ ನನಗೂ ಕೂಡ ಇದೆ. ಸಿನಿಮಾ ಬಹಳ ಚೆನ್ನಾಗಿದೆ. ಬಹಳ ಸಿಂಪಲ್ ಆದಂಥ ಒಂದು ಸ್ಟೋರಿಯನ್ನು ಭಾಳ ಸಿಂಪಲಾಗಿ ಹೇಳ್ತಾ ಹೋಗಿದ್ದಾರೆ. ಯಾವುದೇ ರೀತಿಯ ಬರ್ಬರತೆಗಳಿಲ್ಲ, ಸಂಗೀತ, ಫೈಟ್ ಅಥವಾ ಲವ್ಗಳು ಅದು ಇದು ಅಂತ ಇಲ್ಲ. ಭಾಳ ಸಿಂಪಲಾಗಿ ಎಲ್ಲವೂ ಕೂಡ ಎಲ್ಲ ರೀತಿಯಾದಂಥ ರಸಗಳನ್ನು ಭಾಳ ಸಿಂಪಲಾಗಿ ಹೇಳ್ತಾ ಹೋಗಿದ್ದಾರೆ ನಿರ್ದೇಶಕರು. ಕೊನೆಯ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡ್ತದೆ.
ಬಹುಶಃ ಪ್ರತೀಕ್ ಮೊಟ್ಟ ಮೊದಲ ಬಾರಿ ನಾಯಕ ನಟನಾಗಿ ಅಭಿನಯಿಸ್ತಾ ಇರೋದು. ನಾನು ಅವರ ತಂದೆಯ ಪಾತ್ರವನ್ನು ಮಾಡಿದ್ದೇನೆ. ತಂದೆ ಮಗ ಹೇಗೆ ಸಿನಿಮಾದಲ್ಲಿ ಬಹಳ ಫ್ರೆಂಡ್ಲಿ ಆಗಿದ್ದೇವೆ, ಹಾಗೆ ಮತ್ತು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಬಹಳ ಫ್ರೆಂಡ್ಲಿ ಆಗಿದ್ದೇವೆ ನಾವಿಬ್ಬರೂ ಕೂಡ. ಪ್ರತೀಕ್ ಭಾಳ ವಿಶೇಷವಾಗಿ ಅವರ ಕನ್ನಡ ಕೂಡ ಭಾಳ ಸ್ಪೆಷಲ್ ಆಗಿದೆ ಸಿನಿಮಾದಲ್ಲಿ. ಅದು ಭಾಳ ಚಂದ, ಇಡೀ ಸಿನಿಮಾಕ್ಕೆ ಭಾಳ ಚಂದ ಆಗಿದೆ ಅದು. ನಾನು ಯಾಕಂದರೆ ಆಲ್ರೆಡಿ ನಾನು ಸಿನಿಮಾ ನೋಡಿದ್ದೇನೆ. ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಸ್ಥಳೀಯ ಫ್ಲೇವರನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನಗಳು ಇಡೀ ಚಿತ್ರತಂಡ ಮಾಡಿದೆ. ಇಡೀ ಚಿತ್ರತಂಡ ಮೊದಲಿಂದ ಕೊನೆಯವರೆಗೂ ಕೂಡ ಇಡೀ ಸಿನಿಮಾವನ್ನು ಗೆಲ್ಲಿಸುವಲ್ಲಿ ಜೊತೆಗೆ ನಿರ್ಮಾಪಕರು ಕೂಡ ಅವರು ಬಹಳಷ್ಟು ಸಿನಿಮಾಕ್ಕೆ ಹೇಗೆ ಯಾವ ರೀತಿಯಲ್ಲಿ ಬೇಕು ಆ ಸಪೋರ್ಟನ್ನು ಮೊದಲಿಂದ ಕೊನೆಯವರೆಗೂ ಕೂಡ ಅವರು ಕೊಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲೆಲ್ಲ ನೋಡುವಾಗ ಇಡೀ ಸಿನಿಮಾ ತಂಡ ಗೆಲ್ಲಬೇಕು, ಮುಂದೆ ಮತ್ತೆ ಹೊಸತೊಂದು ಅವರು ಪ್ರಾಜೆಕ್ಟ್ ಮಾಡುವಾಗೆ ಆಗಬೇಕು. ಖಂಡಿತ ಜನ ನೋಡ್ತಾರೆ, ಜನ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಿಮ್ಮೆಲ್ಲರ ಬೆಂಬಲ ಈ ಚಿತ್ರತಂಡಕ್ಕೆ ಇರಲಿ ಅಂತ ನಾನು ಹಾರೈಕೆ ಮತ್ತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ ಮಾತಾಡಿಲ್ಲ ಬೊಕ್ಕ ಚೂರು ಲೇಟ್ ಆಯ್ನಕ್ಕೆ ಸಾರಿ. ಒಂದು ನಮ್ಮ ಕರ್ನಾಟಕದ ಮೀಡಿಯಾ ಫೆಟರ್ನಿರುವ ಮಾತ ಸದಸ್ಯರಿಗೆ ಎಂಕುಲು ತರತಗ್ಲಾದ ಸೊಲಮೆಲು ಸಂದವ ಅಂಚನೆ ನಿಕುಲ್ನ ಸಪೋರ್ಟ್ ಏಪಲ ಎಂಕುಲ್ನ ಬೇರೆ ಸಹಾಯ ಇಪ್ಪಡು ಬೊಕ್ಕ ಆ್ಯಕ್ಚುಲಿ ಫಸ್ಟ್ ಮಾತಾಡೋದು ಒಂಚೂರು ನರ್ವಸ್ ಅಂತ ಬಾಡಿಯಲ್ಲಿ ಈತು ಅರವಿಂದಲ ಸರ್ಲೆಕ ಎಕ್ಸ್ಪೀರಿಯನ್ಸ್ ಜನ ಎನ್ನ ಬರೀಟುಕೊಲ್ಲಂಗನೆ ನಿಂಗ್ಲಿಗೆ ಚೂರು ದಗ ತಿಗಲ್ ಹಾಕಿಲಿಕ್ಕೆ ಆಗ್ಬೋದು ಬೊಕ್ಕ ಒಂದು ನಿಮ್ಮೆಲ್ಲರ ಆಶೀರ್ವಾದ ಪಂಡ ಒಂದೊಂಜಿ ಮಸ್ತ್ ಇನ್ನೋಸೆಂಟ್ ಪ್ರಯತ್ನ, ಒಂದು ರವಿ ಕಿರಣ್ ಸರ್ನ ಡಿರೆಕ್ಷನ್ ಬೊಕ್ಕ ಸ್ಟೋರಿ ಅಂಚನೆ ವರುಣ್ ಸರ್ನ ಆಶೀರ್ವಾದ ಐತ ಹೆಸರು ಒಂದೊಂಜಿ ಎಕ್ಸಿಕ್ಯೂಟ್ ಆಯ್ನಂಚಿನ ಪಿಕ್ಚರ್ ನೆಟ್ ಎಕ್ಸ್ ಫ್ಯಾಕ್ಟರ್ ಒಂದು ಮಲ್ಲ ಎಲಿಮೆಂಟ್ ನಾಡುನಂಚಿನ ಅಗತ್ಯ ಇಜ್ಜಿ ಒಂದೊಂದು ಮಸ್ತ್ ಸಿಂಪಲ್ ಅದು ಮಸ್ತ್ ಇನ್ನೋಸೆಂಟ್ ಇತ್ತು ನಂದು ಪಿಕ್ಚರ್. ಸೊ ನಿಕುಲ್ ಮಾತಿರ್ಲ ಒಂದು ಪಿಕ್ಚರನ್ನು ಸಪೋರ್ಟ್ ಮಾಡ್ಬೋದು ಬೊಕ್ಕ ಇಂಕುಲ್ದೆಲ್ಲ ಮಲ್ಲ ಎಕ್ಸ್ಪೀರಿಯನ್ಸ್ ಮಲ್ಲ ಒಂದು ಹೊಸ ಪ್ರೊಡಕ್ಷನ್ ಹೌಸ್ ವರುಣ್ ಸರ್ನ ಒಂದು ರವಿ ಕಿರಣ್ ಸರ್ನೆಲ್ಲ ಡೆಬ್ಯೂ ಡೈರೆಕ್ಷನ್ ಒಂದು ಎನ್ನಲ ಕನ್ನಡ ಡೆಬ್ಯೂ ಆ್ಯಂಡ್ ನೆಟ್ಟು ಅರವಿಂದ್ ಸರ್ ಒಂದು ಮಸ್ತ್ ಎಡ್ಡೆ ఒక ಮಸ್ತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದಿರಿ ಅಂಚನೆ ಥ್ರೂಔಟ್ ದ ಶೂಟಿಂಗ್ ಅನ್ನ ಮಸ್ತ್ ಸಪೋರ್ಟ್ ಇತ್ತು ನಿಂಕ್ಲಿಗೆ ಯಾನೊಂಜಿ ಇನ್ನು ಕನ್ನಡ ಚೂರು ಅಂಚಿನ ಚಾವಂದಿತ್ತು ಪಾಪ. ಸೊ ಸರ್ ಐಕ್ಲ ಮಸ್ತ್ ಹೆಲ್ಪ್ ಮಾಡಿದ್ದಾರೆ ಇಂಕೆ ಅಂಚನೆ ರಾಮದಾಸ್ ಸರ್ಲ ಎಲ್ಲರೂ ಮಲ್ಪ ರಾಮದಾಸ್ ಸರ್ ಇನ್ನು ಪಪ್ಪನ ರೋಲ್ ಮಲ್ತೊಂದಿಲ್ಲ ನೆಟ್ಟು ಪನೋಲಿ ಅದು ಆರು ಇನ್ನು ಪಪ್ಪನ ರೋಲ್ ಮಲ್ತೊಂದಿಲ್ದಿರಿ. ಸೊ ಆರ್ಲ ಮಸ್ತ್ ಸಪೋರ್ಟ್ ಮಾಡಿದ್ದಾರೆ, ಮಸ್ತ್ ಗಮ್ಮತ್ ಮಾಡಿದೆ ಇಂಕೊ ನೈಟ್ ಶೂಟ್ ಪೂರ ಅನ್ನೋದ ಕೆಲವು ಪೂರ ಅಂಚಿ ಇಂಚಿ ತಿರುಗಿದ ఒక ಆತೆ ಇತ್ತೆ ಬಾತೇನು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಕುಲ್ ಮಾತನೆಲ್ಲ ಸಪೋರ್ಟ್ ಇತ್ತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ಚಿತ್ರತಂಡ ಬಹಳಷ್ಟು ಏಳು ಬೀಳುಗಳನ್ನು ಕಂಡು ಕಡೆಗೂ ಸಿನಿಮಾವನ್ನು ಮುಗಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಿಕೊಂಡು ಬರ್ತಾ ಇದ್ದೇವೆ. ಇದೊಂದು ನನ್ನ ನಿರ್ದೇಶಕನಾಗಿ ನನಗಿದು ಮೊತ್ತ ಮೊದಲ ಚಿತ್ರ, ಹಾಗೂ ನನ್ನನ್ನು ನಂಬಿ ದುಡ್ಡು ಹಾಕಿದ ನಮ್ಮ ಪ್ರೊಡ್ಯೂಸರ್ ಅವರದ್ದು ಕೂಡ ಮೊತ್ತ ಮೊದಲ ಚಿತ್ರ. ಆದರೂ ಕೂಡ ಯಾವುದೂ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾಕ್ಕೆ ಬೇಕಾದದನ್ನು ಎಲ್ಲವನ್ನು ನಾನು ಕೇಳಿದ ಹಾಗೆ ಕೊಟ್ಟು ನನಗೆ ಸಹಕರಿಸಿದ ಪ್ರೊಡ್ಯೂಸರ್ ಅವರಿಗೆ ಮೊತ್ತ ಮೊದಲಿಗೆ ವಂದಿಸ್ತಾ, ಅದ್ರ ಜೊತೆಗೆ ಅರವಿಂದಣ್ಣ ಹೇಳಿದರು ತುಂಬ ಕೋಪ ಮಾಡಿಕೊಂಡಿದ್ದಾನೆ. ಕೋಪ ಎಂಥದ್ದು ಇಲ್ಲ, ನಾನು ತುಳುನಾಡಿನಲ್ಲಿ ತುಳು ಚಿತ್ರರಂಗದಲ್ಲಿ ಅಥವಾ ಕನ್ನಡದಲ್ಲಿ ಇರ್ಬೋದು, ಎಂಥದೇ ಇರ್ಬೋದು, ನಾನು ತುಂಬ ಇಷ್ಟಪಡುವ ನಟ ಅರವಿಂದಣ್ಣ. ಹಾಗೆಯೇ ಅರವಿಂದಣ್ಣನಿಗೆ ನಾವು ತುಂಬ ಕಿರಿಕಿರಿ ಮಾಡಿದ್ದೇವೆ. ವಿಷಯ ಅಂತ ಹೇಳಿದರೆ ನಮ್ಮ ಸಿನಿಮಾಟೋಗ್ರಫರ್ ಸರವಣನ್ ಜಿ ಎನ್ ಸರ್ ಕೂಡ ಅವರು ಕೂಡ ತುಂಬ ಸ್ಟ್ರಿಕ್ಟ್. ನಮ್ಮ ಟೀಚರ್ ಅವರು. ನಾವು ಎಲ್ಲಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನಲ್ಲಿ ಯಾವಾಗ ನಾವು ಕಲಿತಾ ಇದ್ವೋ ಅವರು ನಮಗೆ ಸಿನಿಮಾಟೋಗ್ರಫಿ ಅಥವಾ ಫೋಟೋಗ್ರಫಿಯನ್ನು ಹೇಳಿಕೊಟ್ಟವರು. ಅವರನ್ನೇ ನಮ್ಮ DOP ಆಗಿ ತಗೊಂಡಿದ್ವಿ. ಸೊ ಹಾಗೆ ಅವರು ನಮ್ಮ ಗುರುಗಳೇ ಆಗಿರುವಂತಹ ಸರವಣನ್ ಜೀವನ್ ಅವರು ಸಿನಿಮಾಟೋಗ್ರಫರ್ ಆಗಿದ್ದು, ಅದ್ರ ಜೊತೆಗೆ ನನ್ನ ಜೊತೆಗೆ ಕಲಿತ ವರುಣ್ ಹೆಗಡೆ ಅವರು ಇದರ ನಿರ್ಮಾಣದ ಹೊಣೆಯನ್ನು ಇರ್ತಿದ್ರು.
ಅಷ್ಟರಲ್ಲಿರುವಾಗ ಸರವಣನ್ ಸರ್ ಇದು ಒಂದೆಂತ ಹೇಳಿದರೆ ಅವರಿಗೆ ಪರ್ಫೆಕ್ಟ್ ಶಾಟ್ ಬೇಕು, ಹಾಗೆ ಬೇಕೆ. ಹಾಗಿರುವಾಗ ನಾನು ಮೆಲ್ಲ ಹೋಗಿ ಅರವಿಂದ ಅಣ್ಣನಿಗೆ ಚೊರೆ ಮಾಡೋದು, ಅರವಿಂದ ಅಣ್ಣ ಇನ್ನೊಮ್ಮೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ. ಪಾಪ ಅವರಿಗೆ ಎಷ್ಟು ಚೊರೆ ಮಾಡಿದ್ದೇವೆ ಅಂತ ಹೇಳಿದರೆ ಎಂಟೈರ್ ಈ ಜರ್ನಿಯಲ್ಲಿ. ಆದರೂ ಕೂಡ ಯಾವತ್ತೂ ಸಹ ಸಿಟ್ಟು ಪಡೆದೆ, ಅವರು ಕೋಪ ಮಾಡ್ಕೊಂಡಿದ್ದೇನೆ ಹೇಳ್ತಾರೆ, ಬಟ್ ಆದರೂ ಕೂಡ ನಮ್ಮೊಂದಿಗೆ ಯಾವತ್ತೂ ಇದ್ದುಕೊಂಡು ನಮಗೆ ಸಹಕರಿಸ್ತಾ ಬಂದಿದ್ದಾರೆ. ಇಲ್ಲೂ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸೊ ಅರವಿಂದ ಅಣ್ಣನಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅದರ ಜೊತೆಗೆ ಮುಖ್ಯವಾಗಿ ಹೇಳಬೇಕಂತಾದರೆ ನನ್ನ ನಾಯಕ ನಟ ಪ್ರತೀಕ್ ಇದ್ದು ನಾನು ಈ ಒಂದು ನಾವೊಂದು ಹೊಸ ತಂಡ, ಯಾವುದೋ ಒಂದು ನಮಗೆ ಈಗ ನೋಡಿ ಬೇರೆ ಎಲ್ಲ ದೊಡ್ಡ ನಟರನ್ನು ದೊಡ್ಡ ಮೇನ್ ಸ್ಟ್ರೀಮ್ ಸ್ಟಾರ್ಗಳನ್ನೆಲ್ಲ ಇಟ್ಟುಕೊಂಡು ಇಷ್ಟು ದಿವಸದಲ್ಲಿ ಮುಗಿಸಬೇಕು ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ನಾವು ಫಿಟ್ ಇನ್ ಆಗ್ತಿರ್ಲಿಲ್ಲ. ನಮ್ಮ ಕತೆ ಇರ್ಬೋದು ಅಥವಾ ಅದರ ನೀಡ್ ಇರ್ಬೋದು ಅಥವಾ ಎಲ್ಲವೂ ಕೂಡ ನಮ್ಗೆ ಹೊಸುತ್ತೆ. ಹಾಗಾಗಿ ನಮಗೊಬ್ಬ ಅಂದರೆ ಲೈಕ್ ನಮ್ಮ ಜೊತೆಗಿರುವಂತಹ ಒಬ್ಬ ನಟ ಬೇಕಿತ್ತು, ನಮ್ಮ ಜೊತೆಗೆ ಯಾವಾಗಲೂ ಇದ್ದುಕೊಂಡು ಯಾವುದೂ ಕೂಡ ನಮ್ಮ ಯಾವ ಜರ್ನಿ ಇದೆ, ನಮ್ದು ಹೇಗೆ ಬಂದಿದೆ ಈ ಸಿನಿಮಾ, ಆ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಜೊತೆಗೇ ಇದ್ದುಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು, ಪ್ರತೀಕ್ ಅವರು. ಅದ್ರ ಜೊತೆಗೆ ಈಗ ಒಂದು 3-4 ವರ್ಷ ಕೋವಿಡ್ ನಂತರ ಅವರು ಬಾಂಬೆಗೆ ಹೋದ್ರು. ಇಲ್ಲದಿದ್ದರೆ ಇಲ್ಲಿ ಕುತ್ಕೊಳಿಸಿಟ್ಟು ನಮ್ಮ ಇಡೀ ಡೈರೆಕ್ಷನ್ ಟೀಮ್ ಪ್ರತಿ ದಿವಸ ಸಂಜೆ ಹೊತ್ತಿಗೆ ಕನ್ನಡ ಕಲಿಸಿಕೊಟ್ಟು ಚಂದ ಕನ್ನಡ ಮಾತಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಎಂಟೈರ್ ಡಬ್ಬಿಂಗನ್ನು ಕೂಡ ಅವರೇ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಎವ್ರಿಬಡಿ ಲೈಕ್ ಯುವರ್ ವರ್ಕ್. ಆ್ಯಂಡ್ ನಮ್ಮ ಹೀರೋಯಿನ್ ಇವತ್ತು ನಮ್ಮ ಜೊತೆಗಿಲ್ಲ, ಅವರಿಗೆ ಬೆಂಗಳೂರಿನಲ್ಲಿ ಒಂದು ಶೂಟ್ ಇರುವ ಕಾರಣಕ್ಕೋಸ್ಕರ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆಗೆ ಬರ್ತಾರೆ. ಅದ್ರ ಜೊತೆಗೆ ಮೈಮ್ ರಾಮದಾಸ್ ಸರ್ ಕೂಡ ಅವರ ಪಾತ್ರವು ಕೂಡ ತುಂಬ ಸೀರಿಯಸ್ ಆಗಿ ಕಂಡರೂ ಕೂಡ ಮಧ್ಯದಲ್ಲಿ ಕಾಮಿಡಿ ಮಾಡುವಂಥ ಒಂದು ಒಳ್ಳೆಯ ಪಾತ್ರ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಓವರ್ ಆಲ್ ಸಂಗೀತದಲ್ಲಿ ರಘು ದೀಕ್ಷಿತ್ ಅವರದ್ದು ಒಂದು ಸಾಂಗ್ ತುಂಬಾ ಈಗ ತುಂಬ ಸೌಂಡ್ ಮಾಡ್ತಾ ಇದೆ. ಸೊ ರಕ್ಷಕ ಅಂತ ಹೇಳಿ ಆ ಸಾಂಗ್ನ ಮುಖಾಂತರ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಕೃತಜ್ಞತೆ ಸಲ್ಲಿಸಿದ್ದೇವೆ. ಸೊ ಎಸ್, ನಾವೆಲ್ಲ ಹೇಳೋದಿಷ್ಟ ಎಂತ ಅಂತ ಹೇಳಿದರೆ, ನನ್ನನ್ನು ನಂಬಿ ನಮ್ಮ ಪ್ರೊಡ್ಯೂಸರ್ ಅವರು ಹಣ ಹಾಕಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಒಂದು ಹೊಸ ತಂಡದ ಒಂದು ಎಂತ ಹೇಳೋದು, ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಚಂದದಲ್ಲಿ ನಾವು ಮಾಡಿ ತಗೊಂಡು ಬಂದಿದ್ದೇವೆ. ಯಾವುದಕ್ಕೂ ಕಮ್ಮಿ ಆಗದಾಗಿ ಪ್ರೊಡ್ಯೂಸರ್ ನೋಡ್ಕೊಂಡಿದ್ದಾರೆ. ಚಿತ್ರ ತೆರೆಯಲ್ಲಿ ಯಾವುದಕ್ಕೂ ಕಮ್ಮಿ ಆಗದಾಗಿ ನಮ್ಮ ಅರವಿಂದ್ ಅಣ್ಣ ಇರ್ಬೋದು, ಪ್ರತೀಕ್ ಇರ್ಬೋದು, ಅಥವಾ ಮೇಮ್ ರಾಮದಾಸ್ ಸರ್ ಇರ್ಬೋದು, ಸ್ವಾತಿ ಗುರುದತ್, ಅದ್ರ ಜೊತೆಗೆ ಎಮ್ ಎನ್ ಲಕ್ಷ್ಮೀದೇವಿ, ಮೇರು ನಟಿ ಎಮ್ ಎನ್ ಲಕ್ಷ್ಮೀದೇವಿ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಎಲ್ಲರೂ ಕೂಡ ಪರದೆ ಮೇಲೂ ಪರದೆ ಹಿಂದೆಯೂ ಕೂಡ ಎಲ್ಲರೂ ನಮ್ಮ ಜೊತೆಗಿದ್ದು ಇದೊಂದು ಎಲ್ಲರೂ ಫ್ಯಾಮಿಲಿಯಾಗಿ ಮಾಡಿದಂತಹ ಫ್ಯಾಮಿಲಿ ಎಂಟರ್ಟೈನರ್. ನಾವೆಲ್ಲರೂ ಒಂದಾಗಿ ಫ್ಯಾಮಿಲಿ ಥರನೇ ಕೆಲಸ ಮಾಡಿಕೊಂಡು ಒಂದು ಫ್ಯಾಮಿಲಿ ಡ್ರಾಮಾವನ್ನು ನಿಮ್ಮ ಜೊತೆಗೆ ಇಡ್ತಾ ಇದ್ದೇವೆ. ಸೊ ಇದರಲ್ಲಿ ಒಂದು ಹೆಸರು ನೋಡಿದಾಗ ಅಥವಾ ಏನಾದರೂ ಒಂದು ಪೋಸ್ಟರ್ ನೋಡಿದಾಗ ನಿಮ್ಗೆ ಗೊತ್ತಾಗಬೇಕು, ಇದೊಂದು ಏನು ಎಂತ ಹೇಳೋದು, ಒಂದು ಸೀರಿಯಸ್ ಡ್ರಾಮಾ ಅಲ್ಲ. ಇದರಲ್ಲಿ ಎಲ್ಲರಿಗೂ ಮತ್ತೆ ಬರೀ ಪೊಲೀಸ್ ಡ್ರಾಮಾ ಕೂಡ ಅಲ್ಲ, ಇದರಲ್ಲಿ ಎಲ್ಲನೂ ಇದೆ. ಒಂದು ಫ್ಯಾಮಿಲಿ ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ನೋಡಬೇಕಾದಂತಹ ಡ್ರಾಮಾ. ಸೊ ಎಸ್, ನಿಮ್ಮೆಲ್ಲರ ಆಶೀರ್ವಾದವನ್ನು ಹಾಗೂ ಮೇಯ್ನ್ ಆಗಿ ಮೀಡಿಯಾದವರ ಆಶೀರ್ವಾದವನ್ನು ನಮ್ಮ ತಂಡ ಬಯಸ್ತದೆ. ಸರ್ ಥ್ಯಾಂಕ್ ಯು. ನಮ್ಮ ಹೊಸ ಮೂವಿ ರಿಲೀಸ್ ಅಂದರೆ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ಅದರ ಇನ್ವಾಲ್ವ್ ಆದ ಆ್ಯಕ್ಟರ್ಸ್ ಒಂದು ಪ್ರೀಮಿಯರ್ ಶೋ ಅಥವಾ ರಿಲೀಸ್ ಡೇ ಅನ್ನು ಎಷ್ಟೊಂದು ಉದ್ವೇಗದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ನಿಮ್ಮ ವೇದನೆ ಗೊತ್ತು. ನಿಮ್ಮ ಎಲ್ಲ ಕಾನ್ಸಂಟ್ರೇಷನ್ ಇವತ್ತು ಫಸ್ಟ್ ನಾಡ್ದು ಶೋ ಮೇಲೆ ಇದೆ. ಯಾಕೆಂದರೆ ಅಲ್ಲಿಂದ ಹೊರಬರುವಾಗ ಆಡಿಯನ್ಸ್ ಏನು ಹೇಳ್ತಾರೆ, ಮೀಡಿಯಾ ಏನು ರಿವ್ಯೂ ಕೊಡ್ತದೆ, ಅದರ ನಂತರ ನೀವು ಸರಿಯಾಗಿ ಒಂದು ನಿದ್ದೆ ಮಾಡುವುದು, ಅದು ಸಕ್ಸಸ್ ಆಗಬೇಕು. ನೀವು ಸರಿಯಾಗಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಮೀಡಿಯಾ ಸಪೋರ್ಟ್ ಮಾಡಬೇಕು. ಖಂಡಿತ ನಿಮ್ಮ ವೇದನೆ ಅವರಿಗೆ ಗೊತ್ತು. ಮತ್ತು ನಮ್ಮ ಕುಡ್ಲ ಮೀಡಿಯಾ ಯಾವಾಗಲೂ ಯಾವುದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ದೇ ವಿಲ್ ಸಪೋರ್ಟ್ ಯು. ಇನ್ನೊಂದು ತುಂಬ ಖುಷಿಯ ವಿಚಾರ ಏನೆಂದರೆ, ನಮ್ಮ ಇತ್ತೀಚೆಗೆ ತುಂಬಾ ಕನ್ನಡ ಚಿತ್ರಗಳಲ್ಲಿ ತುಳು ಚಿತ್ರನಟರು ಮತ್ತು ನಮ್ಮ ಮಂಗಳೂರಿನ ಕರಾವಳಿಯ ಪ್ರತಿಭೆಗಳು ಮಿಂಚುತ್ತಾ ಇವೆ. ಅದೊಂದು ಒಳ್ಳೆಯ ಬೆಳವಣಿಗೆ. ನಮ್ಮ ಮೈಮ್ ರಾಮದಾಸ್ ಇಲ್ಲಿದ್ದಾರೆ, ನನ್ನ ಒನ್ ಆಫ್ ದ ಫೇವರೆಟ್ ಆ್ಯಕ್ಟರ್ಸ್ ಅವರು. ರೀಸೆಂಟ್ಲಿ ಅವರದೊಂದು ನಾಟಕ ನೋಡಿದೆ, ತುಂಬ ಒಳ್ಳೆಯದಿತ್ತು. ಹೌದು. ಮತ್ತು ಕಾಂತಾರ ಆಗಲಿ, ಮೊನ್ನೆ ರಾಮಾಯಣ ಆಗಲಿ, ಅದರಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ನಂದು ವಿಶೇಷ ಇಷ್ಟೇ, ಹೇಗೆ ನಮ್ಮ ತುಳುನಾಡು ತುಳು ಮೂವಿ ಸರ್ಕಸನ್ನು ಲಿಫ್ಟ್
ಲಿಫ್ಟ್ ಮಾಡಿದೆನೋ ಅದೇ ರೀತಿ ನಮ್ಮ ತುಳುನಾಡು ಮತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯ ಕನ್ನಡ ಮೂವಿ ಈ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಏನು ಈ ಮೂವಿ ಇದೆ ಹಾಗೇನೆ ಲಿಫ್ಟ್ ಮಾಡಲಿ, ಅದರಂತೆ ಓಡಲಿ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ದಿನಗಳಲ್ಲಿ ಈ ಚಿತ್ರ ಓಡಿ ನಮ್ಮ ಎಲ್ರಿಗೂ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ಎಲ್ಲ ಆ್ಯಕ್ಟರ್ಸ್ ಅದರಿಂದ ಸಕ್ಸಸ್ ಪಡೆದು ನೆಕ್ಸ್ಟ್ ಮೂವಿ ಬರಲಿ. ಮತ್ತು ಅರವಿಂದ್ ಬೋಳಾರ್ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಕಾಮಿಡಿ ಇದೆ. ಅವರ ಪೋಸ್ಟರಲ್ಲಿ ಒಂದು ಫೋಟೋ ನೋಡಿದರೆ ಗ್ಯಾರಂಟಿ ಅವರ ಎಲ್ಲ ಅಭಿಮಾನಿಗಳು ಬರ್ತಾರೆ. ಥಿಯೇಟ್ರ್ ಫುಲ್ ಆಗಲಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಮ್ಮ ನಿರ್ಮಾಪಕರು ವರುಣ್ ಹೆಗ್ಡೆ ಅವರಿದ್ದಾರೆ, ಮೊದಲ ಬಾರಿಗೆ ನಿರ್ಮಾಣ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಎರಡು ಮಾತು. ನಮಸ್ತೆ ಎಲ್ಲರಿಗೂ. ನಾವು ಎಲ್ಲ ಚಿತ್ರತಂಡ ನಿಮ್ಮ ಹತ್ರ ನಮ್ಮ ಈ ಮೊದಲನೇ ಸಿನಿಮಾ, ಕನ್ನಡ ಸಿನಿಮಾ, ಎಲ್ಲ ಮಾಧ್ಯಮ ಬಾಂಧವರಿಂದ ವಿನಂತಿ ಏನೆಂದರೆ, ಇದು ನಾವು ಎಲ್ಲ ಯಂಗ್ ನಮ್ಮವರೇ ಎಲ್ಲ ಒಟ್ಟು ಸೇರಿ ನಾವು ಮಾಡಿದಂಥ ಚಿತ್ರ ಇದು. ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದದಿಂದ ಈ ಸಿನಿಮಾ ನಾಡ್ದು ಬಿಡುಗಡೆ ಆಗ್ತಾ ಉಂಟು. ಮತ್ತು ಇದರದ್ದು ಟ್ರೈಲರ್ ಹಾಡುಗಳೆಲ್ಲ ಮೊನ್ನೆ ರಿಲೀಸ್ ಮಾಡಿದ್ದೇವೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಹಾಗಾಗಿ ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಾಳೆ ಭಾರತ್ ಸಿನಿಮಾಸ್ ಮಂಗಳೂರಿನಲ್ಲಿ 6:45 ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೇವೆ. ಸೊ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಮತ್ತು ಚೀಫ್ ಗೆಸ್ಟ್ ಆಗಿ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಬರ್ತಾ ಇದ್ದಾರೆ. ಸೊ ಮತ್ತು ನಾವು ಈ ಸಿನಿಮಾದಲ್ಲಿ ಬೇಸಿಕಲಿ ಇದು ನೋಡ್ಲಿಕ್ಕೆ ಹೋದರೆ ಸೀರಿಯಸ್ ಪೊಲೀಸ್ ಸ್ಟೋರಿ ಹಾಗೆ ಕಾಣಿಸ್ತದೆ, ಬಟ್ ಹಾಗಿಲ್ಲ. ಇದು ಫುಲ್ ಎಂಟರ್ಟೈನರ್ ಕಾಮಿಡಿ ಸ್ಟೋರಿ ಇದು. ಮತ್ತು ಇದರಲ್ಲಿ ಒಂದು ಹಾಡನ್ನು ನಾವು ನಮ್ಮ ಇದಾಗಲಿ ಪೊಲೀಸ್ ಆಗಲಿ ಅಥವಾ ಆರ್ಮಿ ಅವರಿಗೊಂದು ಡೆಡಿಕೇಟ್ ಮಾಡಿದ್ದೇವೆ, ಒಂದು ರಕ್ಷಕ ಅನ್ನೋ ಒಂದು ಹಾಡು. ಅದನ್ನು ನಮ್ಮ ಪ್ರೀತಿಯ ರಘು ದೀಕ್ಷಿತ್ ಅವರು ಹಾಡಿದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆಯಿಂದ, ಟ್ರೈಲರ್ ಆಗಲಿ ಹಾಡುಗಳಿಗೆ. ಮತ್ತು ಉಳಿದದೆಲ್ಲ ನಮ್ಮ ವೀಕ್ಷಕರು ಮತ್ತು ಮಾಧ್ಯಮದವರ ಎಲ್ಲ ಸಪೋರ್ಟಿಂದ ನಾವು ಮುನ್ನಡೀತಿದ್ದೇವೆ. ಸೊ ಕಡೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಈ ಮೂವಿಯನ್ನು ನಾಡ್ದು ರಿಲೀಸ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು. ನಮ್ಮ ಜೊತೆ ನಮ್ಮ ಬೆಂಬಲಿಗರಾದಂತಹ ಪುರುಷೋತ್ತಮ್ ಭಂಡಾರಿ ಅವರಿದ್ದಾರೆ. ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳನ್ನು ಅವರು ನಮಗೆ ಮಾತಾಡಬೇಕು ಅಂತ ಕೇಳಿ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರ. ಒಬ್ಬ ನಿರ್ಮಾಪಕ ಒಂದು ಬಂಡವಾಳ ಹಾಕಿ ಒಳ್ಳೆಯ ತಾರಾಗಣವನ್ನು ಜೋಡಿಸಿದರ ಜೊತೆಗೆ ದೊಡ್ಡ ಪಾತ್ರ ವಹಿಸುವವರು ಮಾಧ್ಯಮ ಬಂಧುಗಳು. ಯಾಕೆಂತ ಹೇಳಿದರೆ ಆ ಒಂದು ಉತ್ತಮವಾದ ಪ್ರಚಾರವನ್ನು ಕೊಟ್ಟು ಆ ಕಥೆಯಲ್ಲಿರುವ, ಆ ಸಿನಿಮಾದಲ್ಲಿರುವ ಒಳ್ಳೆಯ ಅಂಶಗಳನ್ನು ಈ ಸಮಾಜಕ್ಕೆ ತಿಳಿಸುವುದರ ಮೂಲಕವಾಗಿ ಆ ಕಲಾ ಬಂಧುಗಳನ್ನು ಆಕರ್ಷಣೆ ಮಾಡುವಂಥ ಒಂದು ದೊಡ್ಡ ಶಕ್ತಿ ಹಾಗೂ ಜವಾಬ್ದಾರಿ ನಮ್ಮ ಮಾಧ್ಯಮ ಬಂಧುಗಳಿಗಿದೆ. ಅದರಿಂದ ಪ್ರಥಮವಾಗಿ ತಮ್ಮೆಲ್ಲರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುವುದೇನಂತ ಹೇಳಿದರೆ, ವರುಣ ಹೆಗ್ಡೆ ಒಬ್ಬ ಕ್ವಾಲಿಫೈಡ್ ಯುವಕ. ನನಗೆ ಭಾರಿ ಆಶ್ಚರ್ಯ ಆಗ್ತದೆ, ಯಾಕೆಂದರೆ ಈ ಫೀಲ್ಡ್ಗೆ ಅವರು ಹೇಗೆ ಬಂದರು ಅಂತೇಳಿ. ಯಾಕೆಂದರೆ ಅವರ ತಂದೆ ಉದಯ್ ಕುಮಾರ್ ಹೆಗ್ಡೆಯವರು ಮೂಲತಃ ಅವರು ಕೃಷಿಕರು. ಚಿಕ್ಕಮಗಳೂರಿನಲ್ಲಿ ಅವರು ಕಾಫಿ ಬೆಳೆಗಾರರು. ನಾವು ಅವರದ ಒಂದು ಕುಟುಂಬದ ಸದಸ್ಯನತೆ ಭಾಳ ಹತ್ತನಾಗಿದ್ದೇನೆ. ಅವರ ಒಂದು ಮಗನ ಒಂದು ದೊಡ್ಡ ಕನಸಿದೆ. ಏನಂತ ಹೇಳಿದರೆ, ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದಿನ ದಿನಗಳಿಗೆ ಹೋಲಿಸಿದಾಗ ಕನ್ನಡ ಚಲನಚಿತ್ರಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ತೆರೆಗೆ ಬರ್ತಾ ಇವೆ. ಈಗ ಸಿನಿಮಾ ಥಿಯೇಟರ್ಗಳ ಕೊರತೆ ಕೂಡ ಇದೆ, ಯಾಕೆ ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ. ಆದರೂ ಕೂಡ ಕನ್ನಡ ಚಲನಚಿತ್ರ 5-6 ವರ್ಷಗಳ ಹಿಂದೆ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು, ಅದು ಈಗ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಬರ್ತಾ ಇದೆ. ಆದ್ದರಿಂದ ಆ ಒಂದು ಕನ್ನಡ ಚಲನಚಿತ್ರವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಒಂದು ಹುಮ್ಮಸ್ಸಿನಲ್ಲಿ ಯುವಕರಾದಂಥ ವರುಣ ಹೆಗ್ಡೆ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಒಂದು ಚಲನಚಿತ್ರ ಮಾಡೋದು ಅಂತ ಹೇಳಿದರೆ ಒಂದು ಬಾಣಲಿಗೆ ಕೈ ಹಾಕುವಂಥ ಒಂದು ಸಾಹಸ, ಅಷ್ಟು ಕಷ್ಟ ಇದೆ. ಅದನ್ನು ಮುಖ್ಯವಾಗಿ ಅದರ ಪ್ರಚಾರ ಕೊಟ್ಟು ಜನಗಳನ್ನು ಆಕರ್ಷಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಮತ್ತು ನಿಮ್ಮ ಸಹಕಾರ ತಾವೆಲ್ಲ ಕೊಡಬೇಕಂತ ವಿನಂತಿಸ್ತಾ ಇದ್ದೇನೆ. ಯಾಕೆಂದರೆ ಉದಯಣ್ಣ ಹೇಳಿದಾಗೆ ಈಗಾಗಲೇ ಒಂದು ಪತ್ರಕರ್ತರಿಗೆ ದೊಡ್ಡ ಮಟ್ಟಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಈಗಾಗಲೇ ತುಂಬ ಬಂಡವಾಳವನ್ನು ಹೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚಿತ್ರಗಳನ್ನು ವರುಣ ಹೆಗ್ಡೆ ಅವರ ಮುಖಾಂತರವಾಗಿ ಒಂದು ಕನ್ನಡ ಚಲನಚಿತ್ರಕ್ಕೆ ಕೊಡುವಂತಾಗಲಿ. ಈ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ನಿಮ್ಮೆಲ್ಲರ ಆಶೀರ್ವಾದ ಚಿತ್ರ ಬಹಳ ಉತ್ತಮವಾಗಿ ಮೂಡಿ ಬಂದು ಜನಾಕರ್ಷಣೆಯನ್ನು ಪಡೆದು ಒಂದು ದೊಡ್ಡ ದಾಖಲೆಯನ್ನು ಮಾಡಲಿ ಅಂತೇಳಿ ನಾವು ನಂಬಿದಂಥ ಎಲ್ಲ ದೈವದಾರಿಗಳಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರೂ ಇನ್ನೊಮ್ಮೆ ನಾನು ಬಹಳ ಕಳಕಳಿಯನ್ನು ವಿನಂತಿಸ್ತಾ ಇದ್ದೇನೆ.
ವರುಣ ಹೆಗ್ಡೆ ಅವರ ಹಾಗೂ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ತಾರಾಗಣದಲ್ಲಿರುವಂಥ ಬಂಧುಗಳ ಹಾಗೂ ಸಮಸ್ತ ಚಲನಚಿತ್ರದ ತಂಡಕ್ಕೆ ತಾವೆಲ್ಲರೂ ಪೂರ್ಣ ಸಹಕಾರವನ್ನು ಕೊಟ್ಟು ಈ ಚಿತ್ರವನ್ನು ಗೆಲ್ಲಿಸಿಕೊಳ್ಬೇಕಾಗಿ ನಾನು ಉದಯ್ ಕುಮಾರ್ ಹೆಗ್ಡೆ ಅವರ ಪರವಾಗಿ ನಾನು ಆತ್ಮೀಯವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಈ ಈ ಸಿನಿಮಾದ ಎಂಟೈರ್ ಚಿತ್ರೀಕರಣ ಈ ಕಥೆಯು ಕೂಡ ಒಂದು ಊರಿನ ಕತೆ. ಆ ಊರಿನ ಕರಾವಳಿಯ ಸೊಗಡಿನ ಇಟ್ಕೊಂಡು ಮಾಡಬೇಕು ಅಂತ ಹೊರಟಾಗ ನಾವು ಎಲ್ಲ ಎಂಟೈರ್ಲಿ ನಾವು ಉಡುಪಿ ಡಿಸ್ಟಿಕ್ನಲ್ಲಿ ಮಾಡಿದ್ದೇವೆ, ಉಡುಪಿಯಲ್ಲಿ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ. ಇದೇ ಜುಲೈ 21ಕ್ಕೆ ಇನ್ನೇನು 2 ದಿವಸದಲ್ಲಿ ರಿಲೀಸ್ ಆಗುವಂತಹ ಕನ್ನಡ ಚಿತ್ರ ನಿಮ್ಮೆಲ್ಲರ ಮುಂದೆ ಬಲ್ಲಿಗೆ ರೆಡಿಯಾಗಿದೆ.